ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷರಾದ ರಾಜೇಶ್ ಪವಿತ್ರನ್ ಮಾಧ್ಯಮದ ಜೊತೆ ಮಾತನಾಡಿ ಹಿಂದೂ ಮಹಾಸಭಾದ ಕಾರ್ಯದರ್ಶಿ ಏನು ಹೇಳಿಕೆ ನೀಡಿದ್ರು ಅದನ್ನ ನಾವು ಶ್ಲಾಘಿಸುತ್ತೇವೆ ಮತ್ತು ಬೆಂಬಲವನ್ನ ವ್ಯಕ್ತಪಡಿಸುತ್ತೇವೆ ಎಂದರು. ಅವರು ಸರಿಯಾಗಿ ಹೇಳಿಕೆ ನೀಡಿದ್ದು ಇದರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರಕವಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯ ಜೊತೆ ಸೇರಿಕೊಂಡು ಕೆಲವು ಕಾಣದ ಕೈಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿದೆ ಎಂದು ರಾಜ್ಯಾಧ್ಯಕ್ಷ ತಿಳಿಸಿದ್ದಾರೆ. ನಡೆದಂತಹ ಏನು ಪತ್ರಿಕಾಗೋಷ್ಠಿಯ ವಿರುದ್ಧ ಎಫ್ಐಆರ್ ನಡೆದಿದೆ, ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದೆ. ಇದಕ್ಕೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಆ ವ್ಯಕ್ತಿ ಈ ಹಿಂದೆ ಹಿಂದೂ ಮಹಾಸಭೆ ಇದ್ದಂಥ ವ್ಯಕ್ತಿಯನ್ನು ಪಕ್ಷ ಉಚ್ಚಾಟನೆ ಮಾಡಿದಂತಹ ವ್ಯಕ್ತಿಯನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಏನು ಈ ಆಟ ಆಡ್ತಾ ಇದೆ, ಇದು ಬಹುಶಃ ನಾಚಿಕೆಗೇಡಿನ ಸಂಗತಿ. ಅವರಿಗೆ ಹಿಂದುತ್ವದ ವಿಚಾರ ಏನು ನಾವು ಯಾರಿಗೂ ಇದು ಕಾಂಟ್ರಾಕ್ಟನ್ನು ಯಾರಿಗೂ ಕೊಟ್ಟಿಲ್ಲ. ನಾವು ಇವತ್ತು ಹಿಂದೂ ಮಹಾಸಭಾ ದೇಶದಲ್ಲಿ ರಾಜ್ಯದಲ್ಲಿ ಸಕ್ರಿಯವಾಗಿ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಹಿಂದುತ್ವದ ವಿಚಾರಧಾರೆಯಲ್ಲಿ ಹೋಗಬೇಕಾದ್ರೆ ಬಹುಶಃ ಅವರ ಅಸ್ತಿತ್ವಕ್ಕೆ ಪೆಟ್ಟು ಬೀಳುವಂಥ ಒಂದು ವಿದ್ಯಮಾನಗಳು ನಡೀತಾ ಇದೆ. ಅದರಿಂದ ಭಯಗೊಂಡಂಥ ಭಾರತೀಯ ಜನತಾ ಪಾರ್ಟಿ ಇಂತಹ ವ್ಯಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟು ದುಡ್ಡಿನ ಆಮಿಷ ಮತ್ತೊಂದು ಕೊಟ್ಟು ಮಾಡಿಸುವಂಥದ್ದು. ನಿನ್ನೆ ನಡೆದಂತಹ ಏನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೇನು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಅಖಿಲ ಭಾರತ ಹಿಂದೂ ಮಹಾಸಭಾ ಅದನ್ನು ಅದಕ್ಕೆ ಆ ಒಂದು ಹೇಳಿಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಗೆ ಏನು ಆ ಪತ್ರಿಕಾಗೋಷ್ಠಿಯ ಮೇಲೆ ಏನು ಭಾಗವಹಿಸಿದವರ ಮೇಲೆ ಏನು ಎಫ್ಐಆರ್ ಆಗಿದೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದು ಪ್ರಜಾಪ್ರಭುತ್ವದ ವಿರುದ್ಧ ನಡೆದಿರುವಂತಹ ಒಂದು ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷಕ್ಕೆ, ರಾಜಕೀಯ ನಾಯಕರಿಗೆ ಈ ರೀತಿಯ ಒಂದು ದಮನಿಸುವ ಒಂದು ಕಾರ್ಯಕ್ರಮ ಏನು ಮಾಡ್ತಾರೆ, ಇದು ಹಾಗಾದರೆ